ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ಸೌಜನ್ಯ ಒಬ್ಬಳೇ ಇರುವುದಾ, ಇಷ್ಟು ಜನರ ಕೊಲೆ ಆಗಿದೆ, ಅವರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಯಾರು ಅಂತ ಗೊತ್ತಿಲ್ಲ. ಯಾರು ಹೇಳಿದ್ರು ಒಂದು ಹೆಂಗ್ಸು ಮಾತಾಡ್ತಾ ಇತ್ತು ಅಂತ ಹೇಳಿ. ಪಾಪ ಹೆಂಗ್ಸಿಗೆ ವಯಸ್ಸು ಎಷ್ಟಾಯ್ತು ಅಂತ ನನಗೆ ಗೊತ್ತಿಲ್ಲ. ಸೌಮ್ಯ ಭಟ್ ಹೌದು, ಕೊಲೆ ಪ್ರಕರಣದ 60 ಬಾರಿ ಚುಚ್ಚಿ 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 ಅಂತ ಹೇಳಿ ಇವಳಿಗೆ ಮಾತಾಡುವಾಗ ಅವಳು ಹೇಳುವಾಗ ಇವಳಿಗೆ ಯಾರಾದ್ರೂ ಚುಚ್ಚ ಇದ್ದಾರೆ ಹಾಗೆ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಆ ರೀತಿಯಲ್ಲಿ ಅವಳಿಗೆ ಫೀಡ್ ಮಾಡಿದ್ದಾರೆ. ಅವಳಿಗೆ ವಿಷಯ ಗೊತ್ತಿಲ್ಲ. ಅವಳು ಹುಟ್ಲಿಲ್ಲ ಅಂತ ಕಾಣ್ತದೆ ಆಗ. ಅವತ್ತು ರಾತ್ರಿ, ಇವತ್ತು ನಾವು ಇಲ್ಲಿ ಬೇರೆ ಉಜಿರೆಯಲ್ಲಿ ನಾವು ರಾತ್ರಿಯಲ್ಲ ಇಲ್ಲಿ ತಿರುಗ್ತಿದ್ದೆವು, ಹಿಂದೂ ಮುಸ್ಲಿಂ ಆಗ್ತದೆ ಅಂತ ಹೇಳಿ. ಯಾರೋ ಮಿಲಿಟರಿ ಅಸ್ರಫ್ ಕೊಂದದ್ದು. ಇವಳಿಗೆ ಏನು ಗೊತ್ತಿದೆ ಇವಳಿಗೆ? ಪಾಪ ಈ ಎಲ್ಲ ಹಳ್ಳಿಯಿಂದ ಕರ್ಕೊಂಡು ಬಂದು ಒಂದು ತುಂಡು ಕೈಯಲ್ಲಿ ಚೀಟಿ ಕೊಟ್ಟು ಹೀಗೆ ಮಾತಾಡು ಅಂತ ಹೇಳ್ತಾರಲ್ಲ, ಇದೆಲ್ಲ ಅವಹೇಳನ ಮಾಡ್ಲಿಕ್ಕೆ ಒಂದು ದಾರಿ. ಅವಳಿಗೆ ಅದು ಹುಡುಗಿ ಯಾರು, ಎಲ್ಲಿ ಅವಳು, ಅಡ್ರೆಸ್ ಗೊತ್ತಿಲ್ಲ, ಕೊಂದವ ಯಾರು. ನಾವು ಅವತ್ತು ರಾತ್ರಿ ಇಲ್ಲಿ ಗಲಾಟೆ ಆಗ್ತದೆ ಅಂತ ಹೇಳಿದ್ರೆ ರಾತ್ರಿ 12 ಗಂಟೆಗೆ ಇಲ್ಲಿ ಪೊಲೀಸ್ನವರೆಲ್ಲ ನಮ್ಮ ಮೇಲೆ ಚೂ ಬಿಟ್ಟು ನಾವಾಗ ಸಂಘಟನೆಯಲ್ಲಿದ್ದವರು. ಅದು ಪೊಲೀಸರಿಗೂ ಕೂಡ ನಾವು ಹೊಡೆದಿದ್ದೇವೆ ಅವತ್ತು. ಅಷ್ಟು ಬಿಸಿಯಲ್ಲಿ ನಾವು ಹೋರಾಟ ಮಾಡಿದ್ದೇವೆ. ಉಜಿರೆಯಲ್ಲಿ ಪೊಲೀಸ್ನವರಿಗೂ ಕೂಡ ಹೊಡೆದಿದ್ದೇವೆ ನಮ್ಮ ಸಂಘಟನೆ ಕಡೆಯಿಂದ. ನಮ್ಮನ್ನು ಪೇಟೆಗೆ ಬರ್ಲಿಕ್ಕೆ ಬಿಡ್ಲಿಲ್ಲ ಪೊಲೀಸ್ನವರು. ನಮ್ಗೆ ನೋವಿತ್ತು ಆ ಹುಡುಗಿಯ ಮೇಲೆ, ಸೌಮ್ಯ ಭಟ್ ಮೇಲೆ. ಇವಳಲ್ಲಿದ್ದಾಗ ಈಗ ಇದು ಡೆತ್ ಸರ್ಟಿಫಿಕೇಟ್ ಅಲ್ಲ ಸ್ವಾಮಿ, ಬರ್ತ್ ಸರ್ಟಿಫಿಕೇಟ್ ಹುಡುಕ್ಬೇಕಷ್ಟೇ. ಇವಳು ಹುಟ್ಟಿದಾಳೆ ಇಲ್ವ ಅಂತ ಹೇಳಿ ಒಟ್ಟಾರೆಯಾಗಿ ಮಾತಾಡೋದು. ನೆಟ್ಟಾರ್ನ ಪ್ರಕರಣದಲ್ಲಿ ಅಷ್ಟು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಇವಳು ಆಗ್ಲೂ ಜೀವ ಇರ್ಲಿಲ್ಲ. ಇವಳು ಒಟ್ಟಾರೆ ಮಾತಾಡೋದು. ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ನಾನು 11 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇನೆ, ಸೌಜನ್ಯ ಒಬ್ಬಳೇ ಸತ್ತದ, ಹಾಗಾದ್ರೆ ಇವಳು ಜೀವ ಇದ್ದಾಳಲ್ಲ, ಇವಳು ಜೀವ ಇದ್ದಾಳಲ್ಲ. ಇವಳನ್ನೇನಾದ್ರೂ ಅತ್ಯಾಚಾರ ಮಾಡಿ ಏನಾದ್ರು ಕೊಲೆ ಮಾಡ್ತಿದ್ರೆ ನಾನು ಹೋರಾಟ ಮಾಡ್ತಿದ್ದೆ. ಇವಳು ಜೀವ ಇದ್ದಾಳೆ ಇವಳು. ಇದನ್ನ ನೋಡಿ ನಾನು ಉತ್ತರ ಕೊಡುವಾಗ ಕೆಲವಾಗಿ ಬಹಳ ಖಾರವಾಗಿ ಉತ್ತರ ಕೊಡ್ತೇನೆ. ನನಗೆ ಇಂಥದ್ದೆಲ್ಲ ಮಾತಾಡೋದು ಗೊತ್ತಿದೆ. ಇದೆಲ್ಲ ನೋಟಿಗೋಸ್ಕರ ಮಾತಾಡೋದು, ನೋಟಿನ ಗಿರಾಕಿಗಳು, ಇದೆಲ್ಲ ಗಿರಾಕಿಗಳು ಅಂತ ಹೇಳುದು. ಇದನ್ನೆಲ್ಲ ಮಾತಿನ ಚಪಳಕ್ಕೋಸ್ಕರ ಮಾತಾಡೋದು. ನಾವು ಹಾಗೆಲ್ಲ, ನಾವು ನ್ಯಾಯಕ್ಕೋಸ್ಕರ 11 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇನೆ. ಒಂದೇ ರೀತಿಯ ಹೋರಾಟ. ಅವಳನ್ನು ನೋಡುವಾಗಲೇ ಗೊತ್ತಾಗ್ತದೆ ಯಾವ ರೀತಿ ಮಾತಾಡ್ತಾಳೆ ಅವಳು ಮಾತಾಡೋ ಬಿಹೇವ್ ನೋಡಿದ್ರೆ ಮಹೇಶ್ ಶೆಟ್ಟಿ ಸಾರ್. ಇದೆಲ್ಲ ಉಂಟಲ್ಲ, ಇದೆಲ್ಲ ಇವರಿಗೆ ಅಲ್ಲಿ ಇದ್ದಾರೆ ಈ ಯೋಜನೆಯಲ್ಲಿ ಫಸ್ಟಿಗೆ ಕಳಿಸೋದೇ ಇದನ್ನೇ, ಬೇಡದನ್ನು ಮಾಡ್ಲಿಕ್ಕೆ ಕಲಿಸೋರು ಇರುತ್ತದೆ. ಅವ್ರ ಹತ್ರ ಮಾತಾಡಿಸೋದು, ಬೈಸೋದು, ಏನಾದರೂ ಮಾಡಿಸೋದು. ಆ ಅಮ್ಮನಿಗೆ ನಾನು ಹೇಳೋದು, ನೀನೊಂದು ಭಾರತ ಮಾತೆ, ನೀನೊಂದು ಸಮಾಜದ ಪ್ರಕೃತಿ. ಆ ಪ್ರಕೃತಿಯಲ್ಲಿ ನೀನು ಒಬ್ಳು ಧರ್ಮ ಹೆಣ್ಮಗಳು. ನೀನು ಒಟ್ಟಾರೆ ಮಾತಾಡಬೇಡಮ್ಮ. ನಿನಗೆ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಯಾರಂತ ಗೊತ್ತಿಲ್ಲ. ನೀನು ಎಲ್ಲೆಚ್ಚು ಮಂಜುನಾಥನನ್ನು ನೋಡಿದ್ದೀಯಾ? ಇವರನ್ನು ಮಾತ್ರ ನೋಡಿದ್ದೀನಿ. ನೀನು ಮಂಜುನಾಥನನ್ನು ಮತ್ತು ಅಣ್ಣಪ್ಪನನ್ನು ನೋಡಲಿಲ್ಲ. ನಾನು ನೋಡ್ತಾ ಇದ್ದೇನೆ. ನಿನಗೆ ಜಾಸ್ತಿ ಮಾತು ಹೇಳೋದಿಲ್ಲ. ನಾನು ಮಾತೆಯರಿಗೆ ಹೇಳೋದು, ಮಾತೆಯರು ಮಾತೆಯರಾಗೇ ಇರಬೇಕು, ಬಹಳ ಚೆಂದ ಅದು. ನೀನು ಪ್ರಕೃತಿ ಅಮ್ಮ. ನೀನು ನನ್ನ ತಾಯಿ. ನೀನು ಇಂಥದ್ದನ್ನೆಲ್ಲ ಮಾತಾಡಬೇಡ ಯಾರ್ಯಾರಿಗೋಸ್ಕರ. ಸತ್ಯ ಹುಡುಕಿ ಮಾತಾಡು. ನೀನು ಸೌಮ್ಯಲತೆ ಯಾರು, ಅಶ್ರಫ್ ಯಾರು, ಮಿಲಿಟರಿ ಅಶ್ರಫ್ ಯಾರು, ಮಹೇಶ್ ತಿಮರಡಿ ಯಾರು, ನೆಟ್ಟರು ಇವನು ಯಾರು, ಪ್ರವೀಣ್ ನೆಟ್ಟರ್ ಯಾರು, ಯೋಚನೆ ಮಾಡಿ ಮಾತಾಡು. ಯಾರೋ ಬರೆದು ಕೊಡ್ತಾರೆ ಅಂತ ಹೇಳಿ ಮಾತಾಡೋದಲ್ಲ, ಬೊಗಳೆ ಬಿಡೋದಲ್ಲಮ್ಮ. ನೀನೊಬ್ಬ ತಾಯಿ. ನಿನಗೂ ಮಕ್ಕಳಿದ್ದಾರೆ. ಯೋಚನೆ ಮಾಡ್ಕೊ. ಇನ್ನು ಮುಂದಕ್ಕೆ ಮಾತಾಡೋದು ಎಲ್ಲಿಯಾದರೂ ಸ್ವಲ್ಪ ತಮಿಸಿಟ್ಕೊಂಡು ಮಾತಾಡು ಅಂತ ಹೇಳೋದು ನಾನು ಅವಳಿಗೆ ಅಷ್ಟೇ.